ಕೊರೋನಾ ಕಾರಣದಿಂದಾಗಿ ಶಾಲೆಯ ಬಾಗಿಲು ತೆರೆದಿಲ್ಲ. ಆದರೆ ಶಿಕ್ಷಕರು ಮಕ್ಕಳಿರುವ ಮನೆಗೆ ಹೋಗಿ ಪಾಠ ಹೇಳಿಕೊಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಕಾಡಿನ ದುರ್ಗಮ ಹಾದಿಯಲ್ಲಿ ತೊರೆ ಬಂಡೆಗಳ ದಾಟಿ ಬೆಟ್ಟದ ಮೇಲಿರುವ ಒಬ್ಬ ವಿದ್ಯಾರ್ಥಿಗೆ ಕಳೆದ 3 ತಿಂಗಳಿನಿಂದ ಪಾಠ ಹೇಳಿಕೊಡುವ ಮೂಲಕ ಮೂಡುಬಿದ್ರೆ ತಾಲೂಕಿನ ಪಣಪಿಲದ 3 ಶಿಕ್ಷಕಿಯರು ಮಾದರಿಯಾಗಿದ್ದಾರೆ. ಹಾದಿಯುದ್ದಕ್ಕೂ ಇರುವ ಅಪಾಯವನ್ನು ಲೆಕ್ಕಿಸದೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕರ್ತವ್ಯದ ಹಾದಿ ತುಳಿದ ಈ ಶಿಕ್ಷಕರ ಸಾಧನೆ ಗಮನಾರ್ಹ. ಪಣಪಿಲ ಗ್ರಾಮದ ಒಂಟೆಕಜ್ಜೆ ಬೆಟ್ಟದಲ್ಲಿ ಕಳೆದ ಹಲವಾರು ವರ್ಷಗಳಿಂದ 3 ಮಲೆಕುಡಿಯ ಕುಟುಂಬಗಳು ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. 2 ಕುಟುಂಬಗಳಲ್ಲಿ ಶಾಲೆ ಕಾಲೇಜಿಗೆ ಹೋಗುವ 3 ಮಕ್ಕಳಿದ್ದಾರೆ. ವಿದ್ಯುತ್ ಸಹಿತ ಮೂಲ ಸೌಕರ್ಯದಿಂದ ವಂಚಿತರಾಗಿರುವ ಈ ಕುಟುಂಬಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ. ಈ ಪೈಕಿ ರವಿ ಈಗ ಪಣಪಿಲ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ. ಕೊರೋನಾ ಸಂಕಷ್ಟದ ಕಾರಣ ಒಟ್ಟಾರದ ತರಗತಿಗೆ ಶಿಕ್ಷಣ ಇಲಾಖೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ಕಳೆದ ಜೂನ್ನಿಂದ ಪಣಪಿಲ ಶಾಲೆಯ 3 ಶಿಕ್ಷಕಿಯರು ವಾರಕ್ಕೊಮ್ಮೆ ರವಿಯ ಮನೆಗೆ ತೆರಳಿ ಪಾಠ ಬೋಧಿಸುತ್ತಿದ್ದಾರೆ. ಕಾಡಿನ ದುರ್ಗಮ ಹಾದಿಯಲ್ಲಿ ಅದು ಮಳೆಗಾಲದ ಅಬ್ಬರದ ನಡುವೆ ಕೊಂಚ ಎಡವಿದರೂ ಅಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ವಠಾರ ಶಾಲೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಒಂದು ಮಗು ಈ ಮನೆಯಿಂದ ಬರ್ತಾ ಇದೆ. ತುಂಬಾ ದೂರ ಆದ್ರಿಂದ ಆ ಮಗುವನ್ನು ಪ್ರತಿ ವಾರ ನಾವು ಕೆಳಗೆ ಕರೀಲಿಕ್ಕೆ ಕಷ್ಟ ಅನಿಸಿತು. ಮತ್ತೆ ಕಾಡು ದಾರಿ, ನಡೆದು ಬರಲಿಕ್ಕೆ ಸರಿಯಾದ ದಾರಿ ಅನ್ನೋದಿಲ್ಲ. ಆದ್ರಿಂದ ನಮ್ಮ ಸಹೋದ್ಯೋಗಿ ಮಿತ್ರರೆಲ್ಲ ಬಂದಿದ್ದಾರೆ. ಹಾಗೆ STMC ಅವರಲ್ಲಿ ಕೂಡ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಹಾಗೆ ಹಳೆ ವಿದ್ಯಾರ್ಥಿಗಳು, STMC ಅಧ್ಯಕ್ಷರು ಹಾಗೆ ಸಹೋದ್ಯೋಗಿಗಳೆಲ್ಲ ಸೇರಿಕೊಂಡು ಅಲ್ಲಿಗೆ ಹೋಗಿ ಪಾಠ ಮಾಡುವಂತ ನಿರ್ಧಾರ ಮಾಡಿಕೊಂಡು ಇಲ್ಲಿಗೆ ಬಂದು ಪಾಠ ಮಾಡ್ತಾ ಇದ್ದೇವೆ. ಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತಾ ಜೈನ್, ಸಹ ಶಿಕ್ಷಕರಾದ ರಶ್ಮಿ ಭಟ್ ಹಾಗೂ ನವ್ಯ ಅವರು ವಾರಕ್ಕೊಂದು ದಿನ ಬೆಟ್ಟಕ್ಕೆ ತೆರಳಿ ರವಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಜೊತೆಗೆ ಇತರ ಮಕ್ಕಳಿಗೂ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಬೆಟ್ಟಕ್ಕೆ ಹತ್ತಿ ಇಳಿಯಲು ಸರಿಯಾದ ದಾರಿ ಇಲ್ಲದಿರುವುದರಿಂದ ಕಲ್ಲು ಮುಳ್ಳು ಬಂಡೆ ಹಾಗೂ ಅಲ್ಲಲ್ಲಿ ಸಿಗುವ ತೊರೆಗಳನ್ನು ದಾಟಬೇಕಾಗಿದೆ. ದುರ್ಗಮ್ಮ ಕಾಡಿನಲ್ಲಿ ಶಿಕ್ಷಕಿಯರಿಗೆ ಹೋಗುವುದು ಕಷ್ಟಕರವಾಗಿರುವುದರಿಂದ ಸ್ಥಳೀಯರಾದ ಸುನಿಲ್ ಪಾಣಪಿಲ, ಹರೀಶ್, ದಿನೇಶ್, ವಿಶ್ವನಾಥ್ ಹಾಗೂ ಶಾಲೆಯ ಅಡುಗೆ ಸಿಬ್ಬಂದಿ ವನಿತಾ ಅವರು ಕೂಡ ಶಿಕ್ಷಕಿಯರ ಜೊತೆ ಸಾಗುತ್ತಿದ್ದಾರೆ. ಒಂಟೆಕಜೆ ಬೆಟ್ಟದ ಈ ಪರಿಸರದಲ್ಲಿ ರವಿಯ ಹೊರತಾಗಿ ಪಣಪಿಲ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯೊಬ್ಬಳು ಸದ್ಯ ಮೂಡಬಿದ್ರೆಯ ಜೈನ್ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಅಳಿಯೂರಿನವರೆಗೂ ಪ್ರತಿದಿನ 10 ಕಿಲೋಮೀಟರ್ ನಡೆದುಕೊಂಡು ಬಂದು ಬಳಿಕ ಅಲ್ಲಿಂದ 10 ಕಿಲೋಮೀಟರ್ ಬಸ್ನಲ್ಲಿ ತೆರಳುವ ಅನಿವಾರ್ಯತೆ ಇದೆ.
ಇನ್ನೊಬ್ಬ ವಿದ್ಯಾರ್ಥಿ ಅಳಿಯೂರಿನ ಪ್ರೌಢಶಾಲೆಯಲ್ಲಿ, ಮತ್ತೊಬ್ಬ ವಿದ್ಯಾರ್ಥಿ ರೆಂಜಳದಲ್ಲಿ ಶಾಲೆಗೆ ಹೋಗುತ್ತಿದ್ದಾನೆ. ಶಿಕ್ಷಕರ ಆಸಕ್ತಿಯ ಜೊತೆಗೆ ವಿದ್ಯಾರ್ಥಿಗಳ ಹೆತ್ತವರ ಶೈಕ್ಷಣಿಕ ಪ್ರೋತ್ಸಾಹ ಇಲ್ಲೇ ಗಮನಾರ್ಹ. ಸರ್ಕಾರ ಹಿಂದುಳಿದ ವರ್ಗದ ಈ ಕುಟುಂಬಗಳ ಆಸಕ್ತಿಯನ್ನು ಗೌರವಿಸಿ ಈ ಭಾಗಕ್ಕೆ ಮೂಲಸೌಕರ್ಯ ನೀಡುವುದು ಅಗತ್ಯ ಮಾತ್ರವಲ್ಲ, ಅನಿವಾರ್ಯವೂ ಹೌದು.